ಧ್ಯಾನ ಮಾಡುವ, ಪ್ರಾರ್ಥನೆ ಮಾಡುವ, ಹಾಗೆ ಸುಮ್ಮನೆ ಇಲ್ಲಿ ನಿಂತು ನೋಡುವ ಅಂತ ಆಗುತ್ತೆ. ತುಂಬ ಖುಷಿಯಾಗುತ್ತೆ. ಕೆಲವರಿಗೆ ಮನೆಯಲ್ಲಿ ಕಿರಿಕಿರಿ, ಮನಸ್ಸಿಗೆ ಸಮಾಧಾನ ಇಲ್ಲ, ಏನೋ ತೊಂದರೆ, ಏನೋ ಕಷ್ಟ. ಬಟ್ ಇಲ್ಲಿ ಬಂದರೆ ಆ ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕಿದಾಗೆ ಆಗ್ತದೆ. ಇಲ್ಲಿ ಸುಮಾರು ಜನ ಹರಕೆಯನ್ನು ಹೊತ್ತುತ್ತಾರೆ. ಅಂದರೆ ಏನು ಹೇಳಬೇಕು ಅಂದರೆ, ಯಾರಿಗೆಲ್ಲ ಮಕ್ಕಳ ಭಾಗ್ಯ ಇಲ್ಲ ಅಂಥವರು ಜಾಸ್ತಿ ಜನ ಇಲ್ಲಿ ಬಂದು ಹರಕೆಯನ್ನು ಮಾಡುತ್ತಾರೆ. ಹರಕೆ ತೀರಿಸಿದ ನಂತರ ಇಲ್ಲಿ ಬಂದು ಕ್ಯಾಂಡಲನ್ನೆಲ್ಲ ಹೊತ್ತಿಸುತ್ತಾರೆ. ಸೊ ಇಲ್ಲಿ ಸುಮಾರು ಪವಾಡಗಳಾಗುತ್ತೆ. ಸ್ಪೆಷಲಿ ಮಕ್ಕಳಿಲ್ಲದವರಿಗೆ ಖಂಡಿತವಾಗಿಯೂ ಇಲ್ಲಿ ಬಂದು ಒಂದು ಹರಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಮಕ್ಕಳಾಗುತ್ತಾರೆ ಅಂತ ನಂಬುತ್ತಾರೆ. ಇಲ್ಲಿ ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ನನ್ನ ಯಜಮಾನರು ನೋಡಿ ಅಲ್ಲಿ ಸುಮ್ಮನೆ ಹೋಗಿ ಅಲ್ಲಿ ಪಾಯಸ ಕುಡಿತಾ ಇದ್ದಾರೆ. ಪಾಯಸ ಅಂದರೆ ಆಯ್ತು ಅವರಿಗೆ. ನಾವು ಇವತ್ತು ಮಂಗಳೂರಿನ ಬಾಲಯೇಸುವಿನ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ನಾವಂದರೆ ಇಲ್ಲಿ ಈಗಲ್ಲ, ಸುಮಾರು ವರ್ಷದಿಂದ ಬರ್ತಾ ಇದ್ದೇವೆ. ಇವರಂತೂ ನಮ್ಮ ಮದುವೆ ಆಗುವ ಮುಂಚೆಯಿಂದನೇ ಸುಮಾರು ವರ್ಷದಿಂದ ಬರ್ತಾ ಇದ್ದರು. ನಮ್ಮ ಜೀವನದಲ್ಲಿ ತುಂಬ ತುಂಬ ಒಳ್ಳೆತನ ಆಗಿದೆ. ಒಂದು ಎರಡಲ್ಲ ಅಲ್ಲ ರೀ, ಸುಮಾರು ಒಳ್ಳೆತನ ಆಗಿದೆ. ಹೇಳಲಿಕ್ಕೆ ಹೋದರೆ ಒಂದು ಲಿಸ್ಟೇ ರೆಡಿ ಮಾಡಲಿಕ್ಕೆ ಟೈಮ್ ಸಾಕಾಗಲಿಕ್ಕಿಲ್ಲ, ಅಷ್ಟೊಂದು ಒಳ್ಳೆತನ ಆಗಿದೆ. ಹಾಗೆ ಇಲ್ಲಿ ಬಂದರೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಅಂತ ಆಗುತ್ತೆ ನಮಗೆ. ಪ್ರತಿ ವರ್ಷ ಇಲ್ಲಿ ವಾರ್ಷಿಕ ಹಬ್ಬ ನಡೆಯುತ್ತೆ. ನಾವು ಪ್ರತಿ ವರ್ಷ ಇಲ್ಲಿ ಬರುತ್ತೇವೆ. ಜನವರಿ ತಿಂಗಳಲ್ಲಿ ಇಲ್ಲಿ ಹಬ್ಬ ನಡೆಯುತ್ತೆ. ಸೊ ಈ ಹಬ್ಬಕ್ಕೆ ನಾವು ಪ್ರತಿ ವರ್ಷ ಇಲ್ಲಿ ಬರುತ್ತೇವೆ. ಮತ್ತು ಇಲ್ಲಿ ಜಾಸ್ತಿಯಾಗಿ ಯುವ ಜನರು ಇಲ್ಲಿ ಜಾಸ್ತಿಯಾಗಿ ಬರ್ತಾರೆ. ಅದಂತೂ ನನಗೆ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಎಲ್ಲ ಧರ್ಮದವರು ಕೂಡ ಇಲ್ಲಿ ಬರ್ತಾರೆ. ಅದು ಕೂಡ ಒಂದು ವಿಶೇಷತೆ ಅಂತ ಹೇಳ್ಬೋದು. ಸೊ ಈಗ ನಾನು ಶ್ರೈನನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ನಮ್ಮ ಹತ್ರ ಈ ಪುಣ್ಯಕ್ಷೇತ್ರದ್ದು ನಿರ್ದೇಶಕರಿದ್ದಾರೆ, ಫಾದರ್ ಸ್ಟೀಫನ್ ಅವರು. ಸೊ ಅವರ ಜೊತೆ ಇವತ್ತು ಸ್ವಲ್ಪ ಮಾತನಾಡುವ. ನಮಸ್ತೆ ಫಾದರ್. ನಮಸ್ತೆ. ಸೊ ಈ ವಾರ್ಷಿಕ ಹಬ್ಬದ ವಿಶೇಷತೆ ಏನು ಫಾದರ್? ಬಾಲಯೇಸುವಿನ ಪುಣ್ಯಕ್ಷೇತ್ರಕ್ಕೆ ನೀವು ಬಂದಿದ್ದೀರಾ, ನಿಮಗೆ ಮೊದಲನೇದಾಗಿ ಸ್ವಾಗತ. ಥ್ಯಾಂಕ್ ಯು ಫಾದರ್. ಇವಾಗ ನೀವೇನಿಲ್ಲಿ ನೋಡ್ತಾ ಇದ್ದೀರಾ, ಇದು ವಾರ್ಷಿಕ ಮಹೋತ್ಸವದ 9ನೇ ದಿನಗಳು. ಅಂದರೆ ನಮ್ಮ ಕಥೋಲಿಕ ಸಂಸ್ಕೃತಿಯಲ್ಲಿ ಯಾವುದಾದ್ರೂ ಒಂದು ಹಬ್ಬ ನಡೆಯುವಾಗ ಅದಕ್ಕೆ 9 ದಿವಸಗಳ ತಯಾರಿ ಇದೆ. ಅದಕ್ಕೆ ನವೇನ ಅಂತ ನಾವು ಹೇಳ್ತೇವೆ, 9 ದಿನಗಳು. ಸೊ ಈ 9 ದಿನಗಳಲ್ಲಿ ಏನು ಹಬ್ಬದ ಒಂದು ವಿಷಯ ಇದೆ ಅದನ್ನು ಸವಿಸ್ತಾರವಾಗಿ ಭಕ್ತಾದಿಗಳಿಗೆ ವಿವರಿಸುವಂಥದ್ದು, ಪ್ರತ್ಯೇಕವಾಗಿ ಬೋಧನೆಯ ಮೂಲಕ. ಮಾತ್ರವಲ್ಲ, ಈ 9 ದಿನಗಳಲ್ಲಿ 9 ಅಭಿಪ್ರಾಯಗಳಿಗಾಗಿ ನಾವು ಪ್ರಾರ್ಥಿಸುವಂಥದ್ದು. ಈ ರೀತಿ ಸಂಪೂರ್ಣವಾಗಿ ತಯಾರಿಯನ್ನು ಮಾಡಿದಾದ ಮೇಲೆ ಹಬ್ಬವನ್ನು ಆಚರಿಸುವಂಥ ಒಂದು ರೀತಿ. ಸೊ ಈ ಬಾಲಯೇಸುವಿನ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವ ಅಥವಾ ಜಾತ್ರೆ ಜನವರಿ ತಿಂಗಳ 14 ಹಾಗೂ 15ರಂದು ನಡೆಯುತ್ತೆ. ಸೊ ಈಗ ನಡೆಯುವಂಥದ್ದು ಅದಕ್ಕೆ ಸಿದ್ಧತೆಯಾಗಿ ಒಂದು ನವೇನ ಪ್ರಾರ್ಥನೆಗಳು. ಸೊ ಇದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಫಾದರ್? ಇಲ್ಲಿ ಈ ಬಿಕರ್ನಕಟ್ಟೆಯಲ್ಲಿ ಕಾರ್ಮೆಲ್ ಸಭೆಯ ಗುರುಗಳು, ನಾವು ಕಾರ್ಮೆಲ್ ಸಭೆಯ ಗುರುಗಳು 1947 ಬಂದದ್ದು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ವರ್ಷದಲ್ಲಿ. ಆಮೇಲೆ ಈ ಜಾಗವನ್ನು ಬೆಲ್ಜಿಯಂನಿಂದ ಬಂದಂಥ ಈ ಕಾರ್ಮೆಲ್ ಸಭೆಯ ಗುರುಗಳು ಕ್ರಯಕ್ಕೆ ತೆಗೆದುಕೊಂಡು ಇಲ್ಲೊಂದು ಗುರುಮಠವನ್ನು ಸ್ಥಾಪಿಸಿದರು. ಗುರುಮಠದಲ್ಲಿ ಒಂದು ಪ್ರಾರ್ಥನೆಯ ಕೊಠಡಿ ಇದೆ. ಸೊ ಅಲ್ಲಿ ಅವರು ಈ ಬಾಲಯೇಸುವಿನ ಭಕ್ತಿಯನ್ನು ಆರಂಭಿಸಿದರು. ಆವಾಗ ಇಲ್ಲಿ ಹತ್ತಿರದಲ್ಲಿದ್ದಂಥ ಒಂದು 4-5 ಕುಟುಂಬಗಳು ಬಂದು ಈ ಬಾಲಯೇಸುವಿನ ಭಕ್ತಿಯನ್ನು ಆರಂಭಿಸಿದರು. ಇವಾಗ ನೋಡಿದರೆ ಪ್ರತಿ ಗುರುವಾರ ಒಂದು 9 ಪೂಜೆಗಳಿವೆ. ಬೆಳಿಗ್ಗೆ 6ರಿಂದ ಹಿಡಿದು ರಾತ್ರಿ 8:30 ಗಂಟೆ ತನಕ ಪ್ರಾರ್ಥನೆಗಳು ನಡೀತಾ ಇವೆ. ಈ ಪ್ರತಿ ಪ್ರಾರ್ಥನೆಗೂ ಪುಣ್ಯಕ್ಷೇತ್ರ ತುಂಬ ಜನರಿರ್ತಾರೆ. ಅಂದರೆ ಈ ಪುಣ್ಯಕ್ಷೇತ್ರ ಹೇಗೆ ಬೆಳೆದಿದೆ, ಯಾವ ಮಟ್ಟಕ್ಕೆ ಬಂದಿದೆ ಅಂತೂ ಇದರಿಂದ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೀವೇನು ಕಾಣ್ತೀರ, ಈ ಭವ್ಯ ಹೊಸ ಪುಣ್ಯಕ್ಷೇತ್ರ ಅಥವಾ ಚರ್ಚ್ ಕಟ್ಟಡ, ಅದು 1996ರಲ್ಲಿ ಕಟ್ಟಿದ್ದು ಮತ್ತು ಪವಿತ್ರೀಕರಿಸಿದ್ದು. ಭಕ್ತಿ ಸ್ಟಾರ್ಟ್ ಆದ್ದು 1947ಇಂದ, ಆದರೆ ಹೊಸ ಈ ಭವ್ಯ ಕಟ್ಟಡ ಕಟ್ಟಿದ್ದು 1996ಅಲ್ಲಿ. ಸೊ ಪ್ರತಿ ವರ್ಷ ಇಲ್ಲಿ ಎಷ್ಟು ಜನರು ಬರ್ಬೋದು ಒಂದು ನಿಮ್ಮ ಪ್ರಕಾರ? ಪ್ರತಿದಿನ ಈ 9 ದಿನಗಳಲ್ಲಿ ಒಂದು 15,000 ಜನರು ಬರ್ತಾರೆ. ಅಂದರೆ ಅವರು ಬಂದು ಇಲ್ಲೇ ನಿಲ್ಲಲ್ಲ. ನಾನು ಹೇಳಿದೆ ಪ್ರತಿದಿನ 9 ಪೂಜೆಗಳಿವೆ. ಈ 9 ಪೂಜೆಗಳಿಗೆ ಯಾರಿಗೆ ಅವರಿಗೆ ವಿರಾಮ ಇದೆ ಅಥವಾ ಅವರಿಗೇನು ಸುಲಭವಾಗುತ್ತೆ ಆ ಒಂದು ಪ್ರಾರ್ಥನೆಗೆ ಅವರು ಬರ್ತಾರೆ, ಬಂದು ಹೋಗ್ತಾರೆ. ಸೊ ಇಲ್ಲೇ ನಿಲ್ಲಲ್ಲ. ಸೊ ಹೀಗೆ ಬೆಳಗಿಂದ ಬಂದು ಪ್ರತಿಯೊಂದು ಪೂಜೆಗೆ ಬಂದು ಅವರು ಹೋಗ್ತಾರೆ. ಈಗ ಸರಾಸರಿ ದಿನಕ್ಕೊಂದು 15,000 ಜನರಿಗೆ ಅಂತ ನಾವು ಲೆಕ್ಕ ಹಿಡಿಬೋದು.
ಹಬ್ಬದ ಪ್ರಯುಕ್ತ ಕೆಲವೊಂದು ಪ್ರಾಜೆಕ್ಟ್ಸನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಫಾದರ್. ಪ್ರತಿ ವರ್ಷ ಈ ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ನಾವೊಂದು ರಕ್ತದಾನ ಶಿಬಿರವನ್ನು ಮಾಡ್ತೀವಿ. ಅದು ಈ ವರ್ಷ ಗುರುವಾರ ಮತ್ತು ಶುಕ್ರವಾರದಂದು ನಡೀತಾ ಇದೆ. ಬೆಳಿಗ್ಗೆ 8:30 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ. ಮೊದಲು ನಾವು ಒಂದು ದಿವಸ ಬ್ಲಡ್ ಕ್ಯಾಂಪನ್ನು ಮಾಡ್ತಾಯಿದ್ವಿ, ಆದರೆ ಕೆಲವರು ಬಂದು ಮತ್ತೆ ಅಲ್ಲಿ ನಿಂತು ಹಿಂದೆ ಹೋಗಬೇಕಾಗ್ತಾಯಿತ್ತು. ಅಂದರೆ ಒಂದು ದಿನಕ್ಕೆ ಅವರಿಗೆ 50 ಯೂನಿಟ್ ಮಾತ್ರ ಬ್ಲಡ್ ತೆಗಿಲಿಕ್ಕಾಗುತ್ತೆ. ಸೊ ಅದಕ್ಕಾಗಿ ನಾವು 2 ದಿವಸ ಬ್ಲಡ್ ಡೊನೇಷನ್ ಮಾಡಿದ್ದೀವಿ. ಸೊ ಭಕ್ತಾದಿಗಳು ಅವರಿಗೆ ಬೇಕಾದ ಸಂದರ್ಭದಲ್ಲಿ ಬಂದು ಬ್ಲಡ್ ಡೊನೇಟ್ ಮಾಡ್ಬೋದು. ಎರಡನೇದು ಏನಂದರೆ, ಯೇಸು ಕ್ರಿಸ್ತರು ಹುಟ್ಟಿ 2025 ವರ್ಷ ಆಗುತ್ತೆ, ಜುಬ್ಲಿ ವರ್ಷ ಅಂತ ನಾವು ಆಚರಣೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಒಂದು ಬಡ ಕುಟುಂಬಕ್ಕೆ ಸಂಪೂರ್ಣ ಮನೆಯನ್ನು ಕಟ್ಟಿ ಕೊಡುವಂಥ ಒಂದು ಯೋಜನೆ ಇದೆ. ಜೊತೆಗೆ ನಮ್ಮ ಕಾರ್ಮೆಲ್ ಸಭೆಯ ಕಿರಿಯ ಪುಷ್ಪ ಸಂತ ತೆರೇಸ್ ಅಂತ ಇದ್ದಾರೆ, ಅವರನ್ನು ಸಂತ ಪದವಿಗೆ ಏರಿಸಿ 100 ವರ್ಷ ಆಗುತ್ತೆ ಈ ವರ್ಷಕ್ಕೆ. ಸೊ ಇದು 2 ಜುಬಿಲಿ ಇದೆ. ಸೊ ಆ ಸಂದರ್ಭದಲ್ಲಿ 100 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಒಂದು ಪ್ರಾಜೆಕ್ಟ್ ಇದೆ. ಆದರೆ ಇದು ಕೆಲಸ ಪ್ರತಿ ವರ್ಷ ಇಲ್ಲಿ ನಡೆಯುತ್ತೆ, ಪುಣ್ಯಕ್ಷೇತ್ರದಿಂದ ನಡೀತದೆ. ಅಂದರೆ ಇಲ್ಲಿರುವಂಥದ್ದು ಕೇವಲ ಭಕ್ತಿ ಕಾರ್ಯ ಮಾತ್ರವಲ್ಲ, ಈ ಸಮಾಜ ಅಭಿವೃದ್ಧಿ ಕಾರ್ಯಗಳು ನಡೀತವೆ. ಆದರೆ ಅದು ಸದ್ದು ಗದ್ದಲ ಇಲ್ಲದೆ ನಡೆಯುವಂಥ ಕೆಲಸ. ಆದರೆ ಈ ಸಾರಿ ಜುಬಿಲಿ ವರ್ಷವನ್ನು ಆಚರಿಸುವಾಗ ಈ ಬಗ್ಗೆ ಜನರಿಗೆ ನಾವು ತಿಳಿಯಪಡಿಸ್ತಾ ಇದ್ದೇವೆ. ಈ 2 ವಿಶೇಷ ಕಾರ್ಯಕ್ರಮಗಳು, 100 ವಿದ್ಯಾರ್ಥಿ ವೇತನಗಳು, ಜೊತೆಗೆ ಒಂದು ಬಡ ಕುಟುಂಬಕ್ಕೆ ಒಂದು ಮನೆಯನ್ನು ಸಂಪೂರ್ಣವಾಗಿ ಕಟ್ಟಿಕೊಡುವಂಥ ಯೋಜನೆ. ತುಂಬ ಖುಷಿಯಾಯಿತು ಈ ಪ್ರಾಜೆಕ್ಟಿನ ಮಾಹಿತಿಯನ್ನು, ತುಂಬ ಖುಷಿಯಾಯಿತು ನನಗೆ. ತುಂಬ ಬಡ ಜನರಿಗೆ ಇದರಿಂದ ಸಹಾಯವಾಗುತ್ತೆ, ಬಡ ವಿದ್ಯಾರ್ಥಿಗೆ ತುಂಬಾ ಸಹಾಯವಾಗುತ್ತೆ, ಹಾಗೆ ಮನೆಯನ್ನು ಕೂಡ ಕಟ್ಟಿಕೊಡ್ತಾ ಇದ್ದಾರೆ. ಸೊ ತುಂಬ ಒಂದು ಒಳ್ಳೆಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ಟಾಲ್ ಕೂಡ ಇದೆ. ಸೊ ಈಗ ಸ್ಟಾಲ್ ಒಂದು ರೌಂಡ್ ಹೋಗಿ ಬರುವ, ಏನೆಲ್ಲ ಸಿಗ್ತದೆ ಅಂತ ನೋಡುವ. ಸೊ ಇಲ್ಲಿ ಏನಿದೆ, ಹೋಲಿ ವಾಟರ್. ಸೊ ನಮಗೆ ಕ್ಯಾಂಡಲ್ಸ್ ಎಲ್ಲ ಬೇಕಿದ್ರೆ ಇಲ್ಲಿ ಸಿಗ್ತದೆ. ಸೊ ಅದು ಮತ್ತೆ ತಗೊಳ್ಳುವ ನಾವು. ಬೈಬಲ್ ಮತ್ತು ಕೀ ಚೈನ್ಸ್ ಎಲ್ಲ ಇದೆ, ಮಕ್ಕಳಿಗೆ ಹಾಕಲಿಕ್ಕೆ. ರಿಂಗ್ಸ್ ಎಲ್ಲ ಇದೆ. ಸೊ ರೋಸರಿ ಕೂಡ ಇದೆ ಇಲ್ಲಿ, ಎಲ್ಲ ರೀತಿಯ ರೋಸರಿ ಸಿಗುತ್ತೆ ಸ್ಟಾಲಲ್ಲಿ. ಕ್ಯಾಂಡಲ್ ಸ್ಟ್ಯಾಂಡ್ ಎಲ್ಲ ಇದೆ. ನಮ್ಮ ಗಾಡಿಗೆಲ್ಲ ಹಾಕಲಿಕ್ಕೆ ಇನ್ಫೆಂಟ್ ಜೀಸಸ್ ಇದು ಒಂದು ಸ್ಟ್ಯಾಚು ಇದೆ. ರೋಸರೀಸ್ ನೋಡ್ಬೋದು ನೀವು. ವಿವಿಧ ರೀತಿಯ ಕೀ ಚೈನ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ನಿಮಗೆ. ಓಕೆ, ಈ ಸ್ಟಾಲಲ್ಲಿ ಫಾದರ್ ಬುಕ್ ಇಟ್ಕೊಂಡು ನಿಂತಿದ್ದಾರೆ. ಯಾವ ಬುಕ್ ಫಾದರ್? ನಮ್ಮದೊಂದು ಧ್ಯಾನವನ ಪಬ್ಲಿಕೇಶನ್ ಅಂತ ಇದೆ. ಪ್ರತಿ ವರ್ಷಕ್ಕೆ ನಾವು ಕನ್ನಡ, ಕೊಂಕಣಿ ಮತ್ತು ಇಂಗ್ಲೀಷಲ್ಲಿ ಪ್ರತಿದಿನದ ವಾಚನ, ಅದರ ವಿಷಯವಾಗಿ ಎಲ್ಲ ಡೀಟೇಲ್ಸ್ ಇದರಲ್ಲಿದೆ. ಪ್ರತಿ ವರ್ಷ ನಾವು ಇದು ಪ್ರಿಂಟ್ ಮಾಡ್ತೇವೆ. ಇದರಿಂದ ಬಂದಂಥ ಹಣವನ್ನು ಕಣ್ಣು ಕಾಣದ ತಂದೆ ತಾಯಿಯ ಮಕ್ಕಳಿಗೆ ಅವರ ಸ್ಕಾಲರ್ಶಿಪ್ಪಿಗೆ ಜೂನ್ ಜುಲೈಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಈಗ ಮಾರಾಟ ಮಾಡಿದಂಥ ದಿವಸವನ್ನು ಇದರಲ್ಲಿ ಸಿಕ್ಕಿದಂಥ ಹಣವನ್ನು ನಾವು ಜುಲೈಯಲ್ಲಿ ಸ್ಕಾಲರ್ಶಿಪ್ ಮಕ್ಕಳಿಗೆ ನಾವು ಪ್ರತಿ ವರ್ಷ ಕಳೆದ 7 ವರ್ಷದಿಂದ ನಾವು ಕೊಡ್ತಾ ಬಂದಿದ್ದೇವೆ. ವಾವ್. ಸೊ ಇಲ್ಲಿ ಬೇರೆ ಬೇರೆ ಬುಕ್ಸ್ ಸಿಗುತ್ತೆ ನಿಮಗೆ. ಯಾವೆಲ್ಲ ಬುಕ್ಸ್ ಇದೆ? ಸೊ ನೋಡ್ಬೋದು ನೀವು, ಬೇರೆ ಬೇರೆ ರೀತಿಯ ಬುಕ್ಸ್ ಇದೆ. ಯೂಸ್ಫುಲ್ ಬುಕ್ಸ್ ಅಂತ ಹೇಳ್ಬೋದು. ನಮಸ್ತೆ. ಸೊ ಯಾವೆಲ್ಲ ಬುಕ್ಸ್ ಇದೆ ಇಲ್ಲಿ? ಎಲ್ಲ ಡಿವೋಷನಲ್ ಮತ್ತು ಕೆಲವು ಪೋಯಟ್ರಿ. ಇವರದ್ದು ಪಬ್ಲಿಕೇಶನ್ ಉಂಟು ಜನವನ, ಅದರದ್ದು ಇಂಗ್ಲೀಷ್ ಮತ್ತು ಕೊಂಕಣಿ ಆಸ್ ವೆಲ್ ಆಸ್ ಇದು ಡೈರಿ. ಸ್ಟಾಲ್ ಎಲ್ಲ ನೋಡಿ ಆಯಿತು. ಹಾಗೆ ಸ್ಟಾಲ್ ಇದ್ದು ಕರೆಕ್ಟ್ ಆಪೋಸಿಟ್ ಈ ಪೂಜೆ ಆದ ನಂತರ ಯಾರಿಗೆಲ್ಲ ಆಶೀರ್ವಾದ ಪಡೀಲಿಕ್ಕೆ ಉಂಟು, ಸೊ ಅವರಿಲ್ಲಿ ಬಂದು ಆಶೀರ್ವಾದ ಪಡಿಬೋದು. ಸೊ ನೀವು ನೋಡ್ಬೋದಲ್ಲಿ ಸಾಕಷ್ಟು ಜನ ಬಂದು ಆಶೀರ್ವಾದ ಪಡಿತಾ ಇದ್ದಾರೆ. ಸೊ ನಾವು ಕೂಡ ಇವಾಗ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳುವ.
ಈಗ ಇಲ್ಲಿ ಇನ್ಫೆಂಟ್ ಜೀಸಸ್ ಇದು 2 ಪ್ರತಿಮೆ ಇದೆ. ಇಲ್ಲಿ ವಿಶೇಷತೆ ಏನಂದರೆ ಈ ಭಕ್ತಾದಿಗಳು ಹೊರಕಾಣಿಕೆ ಎಲ್ಲ ತರ್ತಾರಲ್ವ, ಹೊರೆಕಾಣಿಕೆ. ಸೊ ಅದನ್ನು ಇಲ್ಲಿ ಬಂದು ಅವರು ತಂದಿಡ್ತಾರೆ, ನೀವು ನೋಡ್ಬೋದು. ಸೊ ಹಾಗೆ ಮಧ್ಯಾಹ್ನ ನಮ್ಮದು ಪ್ರಾರ್ಥನೆ ಎಲ್ಲ ಆದ ನಂತರ ಅನ್ನ ಸಂತರ್ಪಣೆ ಕೂಡ ಇದೆ. ಹಾಗಾಗಿ ಇಲ್ಲಿ ಅಕ್ಕಿ ಅಥವಾ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನೆಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಈ ಪ್ರತಿಮೆಯ ಮುಂದೆ ಇಡುತ್ತಾರೆ. ಓಕೆ, ಈಗ ನಮ್ಮ ಜೊತೆ ಫಾದರ್ ಜೋಸೆಫ್ ಡಿಸೋಜಾ ಅವರಿದ್ದಾರೆ. ನಮಸ್ತೆ ಫಾದರ್. ಸೊ ನಿಮ್ಮ ಅಭಿಪ್ರಾಯ ಏನು ಫಾದರ್? ನಮಸ್ಕಾರ ಎಲ್ಲರಿಗೂ. 9 ದಿನಗಳು ಸ್ಟಾರ್ಟ್ ಆಗಿದೆ ಬಾಲಯೇಸುವಿನ ಹಬ್ಬದ ಪ್ರಯುಕ್ತ. ಇವತ್ತು 3ನೇ ದಿನ ನವೇನ ಪೂಜೆ ಎಲ್ಲ ನಡೀತಾ ಇದೆ. ತುಂಬ ಜನರು ತುಂಬ ಭಕ್ತಾದಿಗಳು ಬರ್ತಾ ಇದ್ದಾರೆ ಈ ಪುಣ್ಯಕ್ಷೇತ್ರಕ್ಕೆ. ಹಾಗೆ ಈಗ ಪೂಜೆ ಆದ ತಕ್ಷಣ ಅನ್ನ ಸಂತರ್ಪಣೆ ಇದೆ. ಸೊ ಈ ದೇವರ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ನಾನು ಕೋರ್ತೇನೆ ಮತ್ತು ಅದೇ ಬಾಲಯೇಸು ಅವರನ್ನು ಹರಿಸಲಿ ಮತ್ತು ಅವರಿಗೆ ಏನೇನೆಲ್ಲ ಬೇಕೋ ಅದೆಲ್ಲ ದಯಪಾಲಿಸಲಿ ಎಂದು ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಓಕೆ, ನಮ್ಮದು ಪೂಜೆ ಎಲ್ಲ ಆಯಿತು. ಫಾದರ್ ಜೊತೆ ಎಲ್ಲ ಮಾತನಾಡಿ ತುಂಬಾ ಖುಷಿ ಆಯಿತು. ಈಗ ಊಟದ ಸಮಯ. ಸೊ ಊಟ ಇಲ್ಲೇ ಇದೆ, ಊಟದ ವ್ಯವಸ್ಥೆ ಎಲ್ಲ ಇದೆ. ಸೊ ಆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡುವ ಬನ್ನಿ. ಇಲ್ಲಿ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇದೆ. ಹಾಗೆ ಇವತ್ತಿನ ಊಟದ ಮೆನು ಏನು ಅಂತ ನೋಡುವ ಬನ್ನಿ. ಇಲ್ಲಿ ನಮ್ಮ ಜೊತೆ ಫಾದರ್ ವಾಲ್ಟರ್ ಅವರಿದ್ದಾರೆ. ಫಾದರ್, ಊಟ ಆಯ್ತಾ? ಊಟ ಆಯ್ತಮ್ಮ. ಸೊ ಏನು ಇವತ್ತು ಸ್ಪೆಷಲ್? ನಮ್ಮದು ಸ್ಪೆಷಲ್ ಇವತ್ತು ಅನ್ನ ಸಾರು ಮತ್ತು ಬಾಳೆಹಣ್ಣು ಗೊಜ್ಜು ಮತ್ತು ಚೂರ್ಣಕಾಯಿ ಗೊಜ್ಜು ಮತ್ತು ಉಪ್ಪಿನಕಾಯಿ. ಪಾಯಸ ಇವತ್ತು ಗಂಜಿ ಪಾಯಸ ಅಂದರೆ ಅನ್ನ ಪಾಯಸ ಭಾಳ ರುಚಿ ಉಂಟು. ಬೇಕಾದರೆ ನೀವು ಸಹ ಸವಿಬೋದು. ಮತ್ತು ನಮ್ಮ ಭೋಜನ ಭಾಳ ಒಂದು ಭೋಜನ, ಯಾಕಂದರೆ ಇದು ಬಾಲ ಯೇಸುವಿನ ಯಾತ್ರಿಕರ ಭೋಜನ. ಇದರಲ್ಲಿ ದೊಡ್ಡವರು ಚಿಕ್ಕವರಿಂದ ಯಾರಿಲ್ಲ, ಶ್ರೀಮಂತರು ಬಡವರಿಂದ ಯಾರಿಲ್ಲ. ಇದು ಊಟ ಭಕ್ತಾದಿಗಳ ಊಟ. ಅದಕ್ಕೆ ನಾವು ಕಳಕಳಿಯಿಂದ ಕೇಳೋದು ಎಲ್ಲರೂ ಬಂದು ಇದು ಭೋಜನವನ್ನು ಸವಿರಿ. ಏಕೆಂದರೆ ಈ ಭೋಜನದಿಂದ ತುಂಬ ಆರೋಗ್ಯ ಚೆನ್ನಾಗಾಗ್ತದೆ. ತುಂಬ ಮಂದಿ ನಮಗೆ ಹೇಳಿದ್ದಾರೆ ಈ ಊಟ ಮಾಡಿದ್ರಿಂದ ಆರೋಗ್ಯ ಪ್ರತ್ಯೇಕ ಜನ ಏನೆಲ್ಲ ಹೊಟ್ಟೆ ಕಾಯಿಲಿದೆ ಅದೆಲ್ಲ ತುಂಬ ಜನರು ಗುಣಮುಖ ಹೊಂದಿದ್ದಾರೆ. ಅದಕ್ಕೋಸ್ಕರ ಕೆಲವರು ಎಣಿಸ್ತಾರೆ ಇದು ಬಡವರ ಊಟ ಎಂದು. ಇದು ಬಡವರ ಊಟ ಅಲ್ಲ, ಭಕ್ತಾದಿಗಳ ಊಟ. ಅದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ, ನೋಡಿ ನಮ್ಮ ಭಕ್ತಾದಿಗಳು ಹೆಂಗೆ ಊಟ ಮಾಡ್ತಾರೆ, ಹೆಂಗೆ ಸಂತೋಷದಿಂದ ಅವರ ಮುಖ ನೋಡುವಾಗಲೇ ತಿಳಿಯುತ್ತದೆ. ಒಳ್ಳೆ ಸಂತೋಷ ಊಟ ಮಾಡ್ತಾರೆ ಮತ್ತು ಈ ಊಟದ ಸಹಾಯದಿಂದ ಅವರಿಗೆ ಹೊಸ ಶಕ್ತಿ ಬಂದಂತಾಗುತ್ತದೆ ಎಂದು ನಮ್ಮ ನಂಬಿಕೆ. ಮತ್ತು ಆ ಬಾಲಯೇಶ್ವರ ನಾವು ಎಲ್ಲರ ಒಟ್ಟಿಗೆ ಎಲ್ಲರಿಗೋಸ್ಕರ ಕೃಪಾವರಗಳನ್ನು ಬೇಡ್ತಾ ಇದ್ದೇವೆ. ಈ ಬಾಲಯೇಶ್ವರಿ ಅವರೆಲ್ಲನ ಅರಸಿರಿ ಮತ್ತು ಈ ಆಹಾರ ತಯಾರಿಸಲು ತುಂಬ ಮಂದಿಯ ಸಹಾಯ ಸಿಕ್ಕಿದೆ ನಮಗೆ. ಪ್ರತ್ಯೇಕವಾಗಿ ದಾನಿಗಳು ಅವರ ಸಹಾಯದಿಂದ ಈ ಊಟ ನಮಗೆ ಎಲ್ಲ ಭಕ್ತಾದಿಗಳು ಹಂಚಿಸಲು ನಮಗೆ ಸಾಧ್ಯವಾಗ್ತದೆ. ಹಾಗೂ ಇಲ್ಲಿ ಅಡುಗೆಯವರು ಬಂದಿದ್ದಾರೆ, ಸ್ಪೆಷಲ್ ಅಡುಗೆಯವರು. ಅವರು ಈ ಅಡುಗೆಯನ್ನು ಸ್ಪೆಷಲ್ ಮಾಡಿದ್ದರಿಂದ ಎಲ್ಲರಿಗೂ ಈ ಆಹಾರ ಒಂದು ಒಳ್ಳೆ ಸ್ವಾದಕರ ಆಗಿದೆ ಎಂದು. ಮತ್ತು ನಮ್ಮ ಸ್ವಯಂ ಸೇವಕರಿದ್ದ ಎಷ್ಟು ಮಂದಿ ಇದ್ದಾರೆ ನೋಡಿ, ಆ ಕಡೆ ನೀವು ನೋಡುವಾಗ ನೋಡ್ತೀರಿ. ಅವರೆಲ್ಲ ತಮ್ಮ ಸ್ವ ಇಚ್ಛೆಯಿಂದ ಬಂದು ಇಲ್ಲಿ ತಮ್ಮ ಸೇವೆಯನ್ನು ಕೊಟ್ಟು ಬಾಲ ಯೇಸುವಿನ ಅರಸಲು ಅವರು ಸಹ ಸಹಾಯ ಮಾಡ್ತಾರೆ. ಈಗ ನೀವು ಬಂದಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು. ಮತ್ತು ಈ ಬಾಲ ಯೇಸುವಿನ ಏನು ಎಲ್ಲ ಭಕ್ತಿ ಎಲ್ಲ ಕಡೆ ಹರಡಲಿ ಅಂತ ನಮ್ಮ ಪ್ರಾರ್ಥನೆ. ತುಂಬ ಥ್ಯಾಂಕ್ಸ್. ಆಯಿತಾ? ಥ್ಯಾಂಕ್ ಯು. ಹೇಗಿದೆ? ಒಳ್ಳೆದುಂಟು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ನಾನು ಒಂದು 40 ವರ್ಷದಿಂದ ಬರ್ತೀನಿ. 40 ವರ್ಷದಿಂದ ಬರ್ತಾ ಇದ್ದೀರಾ? ಸೊ ನಿಮ್ಮ ಜೀವನದಲ್ಲಿ ಏನು ಇಲ್ಲಿ ಬಂದು ಒಳ್ಳೆತನಾಗಿದೆ? ಇಲ್ಲಿ ಬಂದು ನಾನು OCDS. ನನಗೆ ಮೊದಲು ಪ್ರೇಯರ್ ಇದು ಎಂಥದ್ದು ಗೊತ್ತಿರಲಿಲ್ಲ. ಎಲ್ಲರೂ ಪೂಜೆಗೆ ಹೋಗ್ತಾರೆ, ಹಾಗೆ ನಾನು ಪೂಜೆಗೆ ಬರ್ತಿದ್ದೆ. ಆಮೇಲೆ OCDSಗೆ ಸೇರಿದ ಮೇಲೆ ನನಗೆ ಒಂದು ಅನುಭವ ಬಂತು, ಪ್ರಾರ್ಥನೆದ್ದು. ಆಮೇಲೆ ನನಗೆ ತುಂಬ ಕಷ್ಟ ಇತ್ತು. ದೇವರ ಬಾಲಯೇಸು ನನಗೆ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಈಗ ನನಗೆ 76 ವರ್ಷ. ಈಗ ಆದರೂ ಸಹ ನಾನು ಡ್ಯಾನ್ಸ್ ಮಾಡ್ತೇನೆ. ಒಂದು 3 ಗಂಟೆ ನಿಂತು ಇಲ್ಲಿ ಊಟ ಬಡಿಸಿದ್ದೇನೆ. ಇಲ್ಲದರೆ ಆಶೀರ್ವಾದದಿಂದ ನನಗೆ ಆಗ್ತದೆ. ನಿಜವಾಗ್ಲೂ ಇವರ ಮಾತನ್ನ ಕೇಳಿ ತುಂಬಾನೇ ಖುಷಿ ಆಗ್ತಾ ಉಂಟು. ಸೊ ಈಗ ನಮ್ಮ ಜೊತೆ ಸಿಸ್ಟರ್ ಸ್ಮಿತಾ ಅವರಿದ್ದಾರೆ. ಇವರು ಇಟಲಿಯಿಂದ ಬಂದಿದ್ದಾರೆ. ಹೌ ವಾಸ್ ದ ಮೀಲ್, ಟುಡೇಸ್ ಮೀಲ್? The meal was very delicious. I never expected. For me it is a first experience and it was really very delicious. I enjoyed it and I'm very happy that so many volunteers are working here and it is nice to see. God bless you all for the hard work that you are doing here.
Sister, one blessings in Italian language. Dio ti benedica tutti, tutti, tutti. Grazie. ಆಮೇನ್. ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ನನ್ನ ಯಜಮಾನ್ರು ನೋಡಿ ಅಲ್ಲಿ ಸುಮ್ಮನೆ ಹೋಗಿ ಅಲ್ಲಿ ಪಾಯಸ ಕುಡಿತಾ ಇದ್ದಾರೆ. ಪಾಯಸ ಅಂದರೆ ಆಯ್ತು ಅವರಿಗೆ. ಏನು ಕುಡಿತಾ ಇದ್ದೀರಾ? ಪಾಯಸ ತುಂಬ ಒಳ್ಳೆದುಂಟು. ಯಾವುದು ಪಾಯಸ ಇವತ್ತು? ಅಕ್ಕಿ ಪಾಯಸ, ಗೋಧಿಯಾ? ಗೋಧಿ ಪಾಯಸ. ನೋಡಿ ಪಾಯಸ ಅಂದರೆ ಆಯ್ತು ಇವರಿಗೆ. ನನ್ನನ್ನು ಕರೀಲಿಲ್ಲ ಆಯ್ತು, ಅವರೇ ಹೋಗಿ ಕುಡಿತಾ ಇದ್ದಾರೆ. ಇನ್ನು ನನಗೆ ಸಹ ಟೇಸ್ಟ್ ಮಾಡಬೇಕು ಪಾಯಸ ಹೇಗಿದೆ ಅಂತ ನೋಡುವ. ಗೋಧಿ ಪಾಯಸ ಕುಡಿಸೋದು ಬೇಡ. ತುಂಬ ಚೆನ್ನಾಗಿದೆ ಅಲ್ಲ ರೀ. ಸೊ ಈ ಪ್ಲೇಸಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಜನ ಬಂದು ಇಲ್ಲಿ ಕ್ಯಾಂಡಲನ್ನು ಹೊತ್ತಿಸ್ತಾರೆ. ಇಲ್ಲಿ ಸುಮಾರು ಜನ ಹರಕೆಯನ್ನು ಹೊತ್ತುತ್ತಾರೆ. ಅಂದರೆ ಏನು ಹೇಳಬೇಕು ಅಂದರೆ ಯಾರಿಗೆಲ್ಲ ಮಕ್ಕಳ ಭಾಗ್ಯ ಇಲ್ಲ ಅಂಥವರು ಜಾಸ್ತಿ ಜನ ಇಲ್ಲಿ ಬಂದು ಹರಕೆಯನ್ನು ಮಾಡುತ್ತಾರೆ. ಹರಕೆ ತೀರಿಸಿದ ನಂತರ ಇಲ್ಲಿ ಬಂದು ಕ್ಯಾಂಡಲನ್ನೆಲ್ಲ ಹೊತ್ತಿಸುತ್ತಾರೆ. ಸೊ ಇಲ್ಲಿ ಸುಮಾರು ಪವಾಡಗಳಾಗುತ್ತೆ. ಸ್ಪೆಷಲಿ ಮಕ್ಕಳಿಲ್ಲದವರಿಗೆ ಖಂಡಿತವಾಗಿಯೂ ಇಲ್ಲಿ ಬಂದು ಒಂದು ಹರಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಮಕ್ಕಳಾಗುತ್ತಾರೆ ಅಂತ ನಂಬುತ್ತಾರೆ ಇಲ್ಲಿ. ಅದೇ ರೀತಿ ಇಲ್ಲಿ ನೀವು ಪ್ರಾಗದ ಇನ್ಫೆಂಟ್ ಜೀಸಸ್ ಸ್ಟ್ಯಾಚ್ಯೂವನ್ನು ನೋಡ್ಬೋದು. ಇಲ್ಲಿ ಸಾಕಷ್ಟು ಜನ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಮನಸ್ಸಿಗೆ ಏನೋ ಒಂದು ಸಮಾಧಾನ ಅಂತ ಅನಿಸುತ್ತೆ. ಇಲ್ಲಿಯ ಈ ವಾತಾವರಣ ಕೂಡ ಅದೇ ರೀತಿ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದರ ಸುತ್ತಲೂ ಬಂದು ನೀವು ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡಿ. ಇಲ್ಲಿಂದ ನಾವು ನೋಡಿದರೆ ನಮ್ಮದು ಅರ್ಧದಷ್ಟು ಮಂಗಳೂರು ಸಿಟಿಯನ್ನು ಇಲ್ಲಿಂದ ನಾವು ನೋಡ್ಬೋದು. ನಿಜವಾಗ್ಲೂ ಒಂದು ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತು ಧ್ಯಾನ ಮಾಡುವ, ಪ್ರಾರ್ಥನೆ ಮಾಡುವ, ಹಾಗೆ ಸುಮ್ಮನೆ ಇಲ್ಲಿ ನಿಂತು ನೋಡುವ ಅಂತ ಆಗುತ್ತೆ. ತುಂಬ ಖುಷಿಯಾಗುತ್ತೆ. ಕೆಲವರಿಗೆ ಮನೆಯಲ್ಲಿ ಕಿರಿಕಿರಿ, ಮನಸ್ಸಿಗೆ ಸಮಾಧಾನ ಇಲ್ಲ, ಏನೋ ತೊಂದರೆ, ಏನೋ ಕಷ್ಟ. ಬಟ್ ಇಲ್ಲಿ ಬಂದರೆ ಆ ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕಿದಾಗೆ ಆಗ್ತದೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ನೀವೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಬೇಕು. ನಾನು ಹೇಳಿದರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಬಟ್ ಜಸ್ಟ್ ಬಂದು ಇಲ್ಲಿ ನೀವು ಜಸ್ಟ್ ಇಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಹೋಗಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಸ್, ಈಗ ವ್ಲಾಗನ್ನು ಮುಗಿಸುವ ಸಮಯ ಬಂತು. ಹಾಗೆ ಮುಗಿಸುವ ಮುಂಚೆ ಜನವರಿ 14-15 ಇಲ್ಲಿ ಹಬ್ಬ ಉಂಟು. ಹಾಗೆ ಈಗ ನೊವೆನ ಎಲ್ಲ ನಡೀತಾ ಉಂಟು. ಖಂಡಿತವಾಗಿಯೂ ನೀವು ಇಲ್ಲಿ ಬನ್ನಿ. ಸೊ ಈ ಇನ್ಫೆಂಟ್ ಜೀಸಸ್ ಟ್ರೈನಿಗೆ ಬನ್ನಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೇನೆ. ಬಾಯ್.